ರಾಜ 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 ಮಹಾರಾಜ. ಆರಲ್ಲಕ್ಕೆನರಾಗಿ ಆರಾಧನೆ ರಾಗ ಬಂದಾರಲ್ಲಕ್ಕೆನರಾಗಿ ಆರಾಧನೆ ರಾಗ ಬಂದ. ವೀಕ್ಷಕರೇ, ಹೇಳುವ ಹಾಗೆ ಭಜನೆ ಅನ್ನುವಂತಹ ಒಂದು 3 ಅಕ್ಷರ ಅತ್ಯಂತ ಮಹತ್ವವುಳ್ಳದ್ದು. ಯಾಕಂತ ಹೇಳಿದರೆ ದೇವರಿಗೆ ನಾವು ಅರ್ಪಿಸುವಂತಹ ಎಲ್ಲ ಸೇವೆಗಳಲ್ಲಿ ಭಜನಾ ಸೇವೆ ಅನ್ನುವಂಥದ್ದು ಅತ್ಯಂತ ಸಂಪದ್ಭರಿತವಾದಂತಹ ಸೇವೆ ಅಂತೆ. ಅದೇ ರೀತಿ ದೇವರಿಗೆ ಕೂಡ ಅತ್ಯಂತ ಪ್ರಿಯವಾದಂತಹ ಸೇವೆ ಯಾವುದು ಅಂತ ಕೇಳಿದರೆ ಅದು ಭಜನಾ ಸೇವೆ ಕೂಡ ಒಂದು. ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಈ ಒಂದು ದೇವರಿಗೆ ನಾವು ಸಲ್ಲಿಸುವಂತಹ ಸೇವೆಯಲ್ಲಿ ಯಾವುದರ ಮಾನದಂಡ ಕೂಡ ಇಲ್ಲ. ಅಲ್ಲಿ ಜಾತಿ ಆಗಿರಬಹುದು ಅಥವಾ ಧರ್ಮ ಆಗಿರಬಹುದು ಅಥವಾ ಸಂಪತ್ತಾಗಿರ್ಬೋದು, ಶ್ರೀಮಂತ ಬಡವ ಅನ್ನುವಂತಹ ಯಾವುದೇ ಒಂದು ಭೇದ ಭಾವ ಇಲ್ಲ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಬುದ್ಧಿಮಾಂದ್ಯ ಅನ್ನುವಂತಹ ಒಂದು ಶಬ್ದವನ್ನು ಬಳಸುವುದಕ್ಕಿಂತಲೂ ಕೂಡ ವಿಶೇಷಚೇತನ ಮಕ್ಕಳು ದೇವರ ಮಕ್ಕಳು ಅಂತ ಹೇಳ್ತಾರೆ. ಇಂತಹ ಒಂದು ದೇವರ ಮಕ್ಕಳಿಂದ ದೇವರಿಗೊಂದು ಸೇವೆ ಸಂದಿದೆ, ಅದು ಭಜನಾ ಸೇವೆ. ಈ ಒಂದು ತಂಡದ ಹೆಸರು ಶ್ರೀ ಮಹಾಲಿಂಗೇಶ್ವರ ಭಜನಾ ಮಂಡಳಿ ಕಲ್ಲಮುಣ್ಕೂರು. ಈ ಒಂದು ಟೀಮಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಸೊ ಈ ಟೀಮ್ ಈಗ ನನ್ನ ಜೊತೆ ಇದೆ, ಬನ್ನಿ ಇವ್ರ ಜೊತೆ ಮಾತಾಡೋಣ. ಸರ್, ಇರ್ನ ಪುದರ್ ರಾಜ 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 ಮಹಾರಾಜ ಫುಲ್ ಪುದರ್ದ ಇರ್ನ ಧೀರಜ್ ಧೀರಜ್ ಏತನೇ ಕ್ಲಾಸ್ ಆಜಿ ಆಜಿನೇ ಕ್ಲಾಸ್. ಹಾಂ, ಓಕೆ. ಏತ್ ವರ್ಷದ ಬಕ್ಕವಲ್ಲಾರ ಭಜನೆ ಮಂತಂದು ಭಜನೆ ಮಂದಿದ್ದ ದುಂಬುರ್ದಕ್ಕ ಖುಷಿ ಆಪುಂಡ ಭಜನೆ ಮನ್ಪಾರ ಪಿಲಿ ವೇಷ ಎಲ್ಲ ಮನ್ಪಾರ ಒಂಜಿ ಭಜನೆ ಪಾಲೆ ತಕ್ಕ ಒಂಜಿ ರಡ್ಡೆಲ್ಲ ಮೆಲ್ಲ ಪಲ್ಲೆ ಚೂರು. ಆರಲ್ಲಕ್ಕೆನರಾಗಿ ಆರಾಧನೆ ರಾಗ ಬಂದಾರಲ್ಲಕ್ಕೆನರಾಗಿ ಆರಾಧನೆ ರಾಗ ಬಂದ. ಆರಲ್ಲಕ್ಕೆನರಾಗಿ ಆರಾಧನೆ ರಾಗ ಬಂದ. ನಿಜವಾಗಿ ತುಂಬ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ದೇವರಿಗೆ ಭಕ್ತಿ ಅನ್ನುವಂಥದ್ದಕ್ಕೆ ಯಾವುದು ಕೂಡ ಮಾನದಂಡ ಇಲ್ಲ. ನಾನು ಈಗಾಗಲೇ ಹೇಳಿದೆ, ಅವರ ಒಂದು ಸಂಪೂರ್ಣವಾದಂತಹ ಆಸಕ್ತಿಯೇ ಸಾಕು ದೇವರನ್ನು ಒಲಿಸಿಕೊಳ್ಳಿಕ್ಕೆ. ಸೊ ನೀವೀಗಾಗಲೇ ನೋಡಿದ್ರಿ ಈ ಒಂದು ಟೀಮ್ನ ಮೇಯ್ನ್ ನಮ್ಮ ಜೊತೆ ಇದ್ದಾರೆ. ಸರ್, ಅವ್ರ ಜೊತೆ ಮಾತಾಡೋಣ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಅಶೋಕ್ ನಾಯ್ಕ್, ಮೂಡುಬಿದ್ರೆ ತಾಲೂಕಿನಿಂದ ಬಂದಿದ್ದೇವೆ. ಈ ಭಜನಾ ತಂಡದ ಹೆಸರು ಮಹಾಲಿಂಗೇಶ್ವರ ಭಜನಾ ಮಂಡಳಿ ದೈಲಬೆಟ್ಟು ಕಲ್ಲಮಡ್ಕೂರು. ನಾನೊಂದು ಸುಮಾರು 56 ಭಜನಾ ತಂಡ ಕಟ್ಟಿದ್ದೇನೆ. ಹಾಗಾಗಿ ನನಗೆ ಎಲ್ಲ ತಂಡವೂ ಕೂಡ ಒಂದೇ. ಹಾಗಾಗಿ ಇಲ್ಲಿ ನಮ್ಮ ಈಗ ಧೀರಜ್ ಅನ್ನುವಂತಹ ವಿಶೇಷ ಪ್ರತಿಭೆ ಈ ತಂಡದಲ್ಲಿ ಇದ್ದಾರೆ. ಇವರು ಕೇವಲ ಈ ತಂಡದಲ್ಲಿ ಮಾತ್ರ ಸೀಮಿತ ಅಲ್ಲ, ಪ್ರತಿ ತಂಡದಲ್ಲೂ ಕೂಡ ಭಜನೆ ಎಂಬುದು 3 ಅಕ್ಷರ, ಒಂದೇ ಕುಟುಂಬ. ಭಜನೆ ಅಂದರೆ ಯಾವ ಭೇದ ಭಾವ ಇಲ್ಲ, ಎಲ್ಲ ಒಂದೇ ಮಕ್ಕಳು. ಹಾಗಾಗಿ ಇವತ್ತು ಧೀರಜ್ ಅನ್ನುವಂಥ ವ್ಯಕ್ತಿಯನ್ನು ಬೇರೆ ಬೇರೆ ತಂಡಕ್ಕೂ ಕೂಡ ನಾವು ಆಹ್ವಾನ ಮಾಡ್ತೇವೆ, ಎಲ್ಲ ಕಡೆಗೂ ಕರ್ಕೊಂಡು ಹೋಗ್ತೇವೆ. ಹಾಗಾಗಿ ಅವರಲ್ಲೂ ಕೂಡ ವಿಶೇಷ ಪ್ರತಿಭೆ ಉಳಿವೆಸ್ ಆಗಲಿ, ಅದರಲ್ಲಿ ಒಂದು ನಮ್ಮ ಆಳ್ವಾಸ್ನಲ್ಲಿ ಸುಮಾರು 10 ವರ್ಷ ವಿದ್ಯಾಭ್ಯಾಸ ಮಾಡಿದವರು. ಅಲ್ಲಿ ವಿಶೇಷವಾಗಿ ದೊಡ್ಡ ವೇದಿಕೆಯಲ್ಲಿ ಹುಳಿವೇಸದ ಒಂದು ಸೊಬಗನ್ನು ಮಾಡಿದವರು. ಹಾಗಾಗಿ ಇತ್ತೀಚೆಗೆ ಒಂದು 3 ಲಕ್ಷ ವ್ಯೂಸ್, ಆ ಒಂದು ಹುಳಿವೇಸ ವ್ಯೂಸ್ ಅಷ್ಟು ಪ್ರಚಾರ ಆಗಿದೆ ನಮ್ಮ ಒಂದು ಪ್ರತಿಭಾವಂತ. ಹಾಗಾಗಿ ಖಂಡಿತ ಅದೇ ಹೇಳ್ತೇವೆ ನಾವು, ದೇವರಿಗೆ ಹತ್ತಿರವಾದಂತಹ ಒಂದು ಭಜಕ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತು ಈ ತಂಡದಲ್ಲಿ ಹುಡುಗರು ಮಾತ್ರ ಇದ್ದಾರೆ. ಇದು ಮಹಾಲಿಂಗೇಶ್ವರ ಭಜನಾ ತಂಡ ಸುಮಾರು 4 ವರ್ಷದಿಂದ ಉತ್ತಮ ರಾಷ್ಟ್ರ ಪ್ರಶಸ್ತಿ ಶ್ರೇಷ್ಠ ಸಾಧಕ ಪುರಸ್ಕಾರ ಪಡೆದಂತಹ ತಂಡ. ಈ ವರ್ಷ ನಮ್ಮ ಕುಡ್ಲದಲ್ಲಿ ವಿಶೇಷ ಏನಂತ ಹೇಳಿದರೆ, ಈ ವರ್ಷ ಸೀಸನ್ 4ಅಲ್ಲಿ ನಾವು ಏನಾದರೂ ವಿಶೇಷ ಮಾಡಬೇಕು, ಅದರಲ್ಲಿ ಏನಾದರೂ ಉಪಯುಕ್ತ ಆಗಬೇಕನ್ನುವಂಥ ಉದ್ದೇಶದಿಂದ ಈ ವರ್ಷ ಸೀಸನಲ್ಲಿ ಕೇವಲ ಹುಡುಗರ ತಂಡವನ್ನು ಪ್ರಥಮ ಬಾರಿಗೆ ಈ ಒಂದು ವೇದಿಕೆಯನ್ನು ನಾವು ಹೆಜ್ಜೆ ಇಡ್ತಾ ಇದ್ದೇವೆ ಈ ವೇದಿಕೆಗೆ. ಹಾಗಾಗಿ ಈ ತಂಡ ಇಲ್ಲಿಯ ಸ್ಪರ್ಧೆಗೆ ಮಾತ್ರ ಸೀಮಿತವಲ್ಲ. ಈ ತಂಡ ದೂರ ಕೆಲವೊಂದು ಕಡೆಗೆ ಹೆಣ್ಣು ಮಕ್ಕಳನ್ನು ಸ್ವಲ್ಪ ಕರ್ಕೊಂಡು ಹೋಗಲಿಕ್ಕೆ ಕಷ್ಟ ರಾತ್ರಿ ಹೊತ್ತದಲ್ಲಿ. ಹಾಗಾಗಿ ನಮ್ಮ ಹತ್ರ ಯುವಕರು ಗಟ್ಟಿ ಆದರೆ ಇನ್ನಷ್ಟು ಇದೆಲ್ಲರಿಗೂ ಮಾದರಿ ಆಗಬೇಕು. ಕೇವಲ ನನ್ನ ತಂಡಕ್ಕೆ ಸೀಮಿತವಾಗಿ ಅಷ್ಟೇ ಅಲ್ಲ, ಈ ನಮ್ಮ ಕುಡ್ಲ ಒಂದು ಈ ಸ್ಪರ್ಧೆಯಿಂದ ಈ ಒಂದು ಸ್ಪರ್ಧೆ ಎಲ್ಲರಿಗೂ ಮಾದರಿ ಆಯಿತು. ಎಲ್ಲ ಕಡೆಯಲ್ಲೂ ಕೂಡ ಯುವಕರ ತಂಡ ರಚನೆ ಆಗಬೇಕನ್ನುವಂಥದ್ದು ಯೋಚನೆ. ಹಾಗಾಗಿ ಕೇವಲ ಪುಟಾಣಿಯಿಂದ ದೊಡ್ಡ ಮಕ್ಕಳಿಂದ ಯುವಕರ ತಂಡವನ್ನು ನಾವು ಮಾಡ್ತಾ ಇದ್ದೇವೆ, 2 ತಂಡವಾಗಿ. ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ಈ ಮಹಾಲಿಂಗೇಶ್ವರ ತಂಡದ ಈ ಒಂದು ತಂಡವನ್ನು ನಾವು ಮೊದಲ ಹೆಜ್ಜೆ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಾನು ಕಾಂಪಿಟೇಷನಲ್ಲಿ ಭಾಗವಹಿಸೋದು ಕಡಿಮೆ, ಆದರೆ ಇವಳ ಉತ್ಸಾಹಕ್ಕೋಸ್ಕರ ಇವರ ಜೊತೆ ಒಂದು ಕುಣಿಯುವಂತ ಅನ್ನುವಂಥ ಉದ್ದೇಶದಿಂದ ಇವತ್ತು ಸ್ಪರ್ಧೆಯ ವೇದಿಕೆಯಲ್ಲಿ ಇವ್ರ ಜೊತೆ ನಾನು ಕುಣಿಲಿಕ್ಕೆ ಇಷ್ಟಪಡ್ತಾ
ಇದ್ದೇನೆ. ಹಾಗಾಗಿ ವಿಶೇಷವಾಗಿ ನಮ್ಮ ಕುಡ್ಲ ಈ ಒಂದು ಪ್ರಸ್ತುತ ಮಾಡಿದ ಈ ಸ್ಪರ್ಧೆಯಲ್ಲಿ ನಮಗೆ ಇಂತಹ ಒಂದು ಪ್ರತಿಭೆಗಳನ್ನು, ಯಾಕೆಂತೇಳಿದ್ರೆ ಈ ವರ್ಷದಲ್ಲಿ ನಾವು ಇವರನ್ನು ಸೀಸನ್ಗೆ ಆಗ್ತಾ ಇಲ್ಲ, ಆದರೂ ಕೂಡ ಅವರಿಗೆ ಯಾವುದೇ ಬೇಸರ ಆಗಬಾರ್ದು ಒಂದು ಉದ್ದೇಶದಿಂದ ಇದರಲ್ಲಿ ಒಂದು ಎಕ್ಸ್ಟ್ರಾ ಯಾರಾದರೂ ಸ್ಪರ್ಧೆಯಲ್ಲಿ ಇಲ್ಲ ಅಂತ ಹೇಳಿದ್ರು ಕೂಡ ಅವರಿಗೆ ಸಮವಸ್ತ್ರ, ಉಡುಗೆ ತೊಡುಗೆ ಏನೇ ಇದ್ದರೂ ಕೂಡ ಒಂದು ಸ್ವಲ್ಪ ನಿಮ್ಮಂತಹ ಮಾಧ್ಯಮದಲ್ಲಿ, ನಮ್ಮ ಕುಡ್ಲ ಮಾಧ್ಯಮದಲ್ಲಿ ಕೇವಲ ನಮ್ಮ ಮುಖ ಬಂದರೂ ಕೂಡ ಅದು ನಮಗೆ ಬಹುಮಾನ ಸಿಕ್ಕಿದ ಹಾಗೆ. ಎಲ್ಲ ಮಕ್ಕಳ ಪ್ರತಿಭೆಗೆ ಒಂದು ದೊಡ್ಡ ಅಭಿನಂದನಾ ಪತ್ರ ಅಂತಲೇ ಸೆಲ್ಬೋದು. ಯಾಕೆಂದರೆ ನಮಗೆ ಬಹುಮಾನಕ್ಕಿಂತಲೂ ಕೂಡ ಕೈಯಲ್ಲಿ ಕೊಡುವಂಥ ಇಂತಹ ಒಂದು ಮಾಧ್ಯಮಗಳಲ್ಲಿ ನಾವು ಪ್ರಚಾರ ಹಾಕುವುದು ಅದು ದೊಡ್ಡ ಬಹುಮಾನ. ಬಂದು ಇಂತಹ ವೇದಿಕೆಯಲ್ಲಿ ನಾವು ಕರ್ಕೊಂಡು ಬರೋದಿದ್ದರೆ ಇದು ನಮಗೆ ನಮ್ಮ ಕುಡ್ಲ ಕೊಟ್ಟಂತಹ ಒಂದು ದೊಡ್ಡ ಸೌಭಾಗ್ಯ ಅಂತಲೇ ತಿಳಿಸ್ಬೋದು. ಹಾಗಾಗಿ ಎಲ್ಲರೂ ಕೂಡ ಈಗ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅವರ ತಾಯಿ ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಒಂದು ಮಹಾವೀರ ಡ್ರೈವಿಂಗ್ ಸ್ಕೂಲ ಟೀಚರ್. ಇಂತಹ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಾ, ಅದೇ ರೀತಿ ಈ ತಂಡಕ್ಕೂ ಕೂಡ ಅವರು ಪ್ರೋತ್ಸಾಹ, ಎಲ್ಲ ತಂಡಕ್ಕೂ ಕೂಡ ಪ್ರೋತ್ಸಾಹ ಮಾಡ್ತಿದ್ದಾರೆ. ಹಾಗಾಗಿ ಇನ್ನಷ್ಟು ನಮಗೆ ಇಂತಹ ಅವಕಾಶ ಸಿಕ್ಕಿದರೆ ಇನ್ನಷ್ಟು ಇಂತಹ ಪ್ರತಿಭೆಗಳನ್ನು ಈ ತಂಡಕ್ಕಾಗಲಿ ಯಾವುದೇ ತಂಡಕ್ಕಾಗಲಿ ಇಂತಹ ಪ್ರತಿಭೆಗಳನ್ನು ಬೆಳೆಸಲಿಕ್ಕೆ ನಾವು ಸಿದ್ಧರಿದ್ದೇವೆ. ಈ ತಂಡ ಈಗಷ್ಟೇ ಹೇಳಿದೆ ಸರ್ ಹೇಳಿದ ಹಾಗೆ ದೇವರಿಗೆ ಪ್ರಿಯವಾದಂತಹ ಭಜಕ ಅಂತಲೇ ಹೇಳ್ಬೋದು ಧೀರಜ್. ಸಾಮಾನ್ಯ ಏನೂ ಅಲ್ಲ, ಅದ್ಭುತವಾದಂತಹ ಒಂದು ಪ್ರತಿಭಾವಂತ. ಕೇವಲ ನೃತ್ಯ ಭಜನೆ ಮಾತ್ರ ಅಲ್ಲ, ಅದರ ಜೊತೆಗೆ ಕೂಡ ಅವರು ಹುಲಿವೇಷವನ್ನು ಕೂಡ ಮಾಡ್ತಾರಂತೆ. ಸಾಧ್ಯ ಆದರೆ ಕುಣಿಸುವ, ನೋಡುವ ಏನಂತ. ಸೊ ಈಗ ಇವರ ತಾಯಿ ನಮ್ಮ ಜೊತೆ ಇದ್ದಾರೆ. ಸೊ ಮೇಡಮ್, ನಿಮ್ಮ ಹೆಸರು? ರಂಜನಿ. ಹೌದು. ಓಕೆ, ನಿಮ್ಮ ಮಗ ಕುಣಿತ ಭಜನೆ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದೇನೆ. ನನಗೆ ತುಂಬ ಖುಷಿ ಇದೆ. ಅಂದರೆ ಅಶೋಕ್ ಸರ್ ಇರುವಂಥ ದಿವಸ ನಾನು ಅವರೊಟ್ಟಿಗೆ ಕಳಿಸ್ತಾ ಇದ್ದೆ. ನನಗೆ ಧೈರ್ಯ ಉಂಟು, ಅವನನ್ನು ಇಂಪ್ರೂವ್ಮೆಂಟ್ ಮಾಡ್ತಾರಂತ. ತುಂಬ ಧೈರ್ಯ ಉಂಟು. ಮನೆಯಲ್ಲಿ ಅದು ಕುಣಿತ ಭಜನೆಗೆ ಸೇರಿದ ನಂತರ ಅವನದ್ದು ಪರಿಸ್ಥಿತಿಯೇ ಬೇರೆ ಅಲ್ಲಿ. ಅವರಿಗೆ ಒಲವು ಯಾವ ಥರ ಬಂತು ಅಂತ ಅಂದರೆ ನೀವೇ ಹೇಳಿ? ಅಲ್ಲಲ್ಲ, ನಾವು ಒಂದು ಕಡೆ ಇವರ ಪ್ರೋಗ್ರಾಮ್ ನೋಡ್ತಾ ಒಂದು ಮೂಲೆಯಲ್ಲಿ ಕೂತಿದ್ದೆವು. ಇವರೇ ಅವನನ್ನು ಗುರುತಿಸಿ ಅವನನ್ನು ಮುಂದಕ್ಕೆ ತಂದದ್ದು. ಅಷ್ಟರ ತನಕ ಅವನಷ್ಟು ಒಂದು ನೋಡೋದು ಮಾತ್ರ ಉಳಿದ ಮಕ್ಕಳನ್ನು. ಇದಿರಲಿಲ್ಲ ಅವನಿಗೇನು. ಇದು ಸರ್ ಒಂದು ಅವನನ್ನು ಮುಂದೆ ತಂದು ಇಷ್ಟರ ಮಟ್ಟಿಗೆ ತಂದಿದ್ದಾರೆ. ಅದಕ್ಕೆ ನಾನು ಸರಿಗೆ ಇನ್ನೊಂದು ಸರಿ ಧನ್ಯವಾದ. ಪ್ರಾರಂಭದಲ್ಲಿ ಆಸಕ್ತಿ ಹೇಗಿತ್ತು? ಪ್ರಾರಂಭದಲ್ಲಿ ಅಂದರೆ ಅವನು ಇದಕ್ಕೆ ಕುಣಿತ ಭಜನೆಗೆ ಇರಲಿಲ್ಲ. ಹುಲಿವೇಷ ಆದರೆ ಆಳ್ವಾಸಲ್ಲಿ ಅವನು ಇದು ಮಾಡ್ತಾಯಿದ್ದ, 12 ವರ್ಷ ಹೋಗಿದ್ದ, ಅಲ್ಲಿ ಎಲ್ಲ ಮಾಡ್ತಾಯಿದ್ದ. ಹುಲಿವೇಷ ಅಂದರೆ ಅವನಿಗೆ ತುಂಬ ಇಷ್ಟ, ಅದು ಮಾತ್ರ ಇತ್ತು. ಇದು ಕುಣಿತ ಭಜನೆ ಇದು ಇತ್ತೀಚೆಗೆ ಇದು ಆದದ್ದು, ಸ್ಟಾರ್ಟ್ ಆದದ್ದು. ಅವರು ಮುಂದೆ ಯಾವ ಥರ ಪ್ಲ್ಯಾನ್ ಇದೆ ಅವರ ಬಗ್ಗೆ, ಅವರ ಒಂದು ಭವಿಷ್ಯದ ಬಗ್ಗೆ? ಅದು ನೀವು ನನ್ನನ್ನು ಕೇಳೋದಕ್ಕಿಂತ ನಮ್ಮ ಸರ್ ಅವರನ್ನು ಕೇಳಿದರೆ ಅವರು ಹೇಳ್ತಾರೆ. ಹೇಳ್ತೀರಾ ಸರ್? ಉತ್ತಮವಾಗಿ ಏನಂತ ಹೇಳಿದ್ರೆ, ಅವರ ಉದ್ದೇಶ ಏನಂತ ಹೇಳಿದ್ರೆ, ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಆಗುವಂಥ ಮೊದಲು ತನ್ನ ಮನೆಯವರಿಗೆ ಒಂದು ದೊಡ್ಡ ವ್ಯಕ್ತಿಯಾಗಿ ತೋರಿಸಬೇಕು. ಅದು ತಾಯಿಯ ಕಣ್ಣಲ್ಲಿ ಕಾಣಬೇಕನ್ನುವಂಥದ್ದು ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇವರಿಂದ ಕಲಿಯುವಂಥದ್ದು ಕೆಲವೊಂದಿದೆ. ಯಾಕೆಂದರೆ ಮನೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಇವರು ಡ್ರೈವಿಂಗ್ ಸ್ಕೂಲ್ಗೆ ಹೋದರೆ, ಅಲ್ಲಿ ತರಬೇತಿ ಕೊಡಲಿಕ್ಕೆ ಹೋದರೆ, ಇಲ್ಲಿ ಇವರೊಬ್ಬರೇ ಎಲ್ಲ ಮನೆ ಕೆಲಸ ಆಗಲಿ ಎಲ್ಲವನ್ನೂ ಕೂಡ ಇದು ಬೇರೆಯವರಿಗೆ ಎಲ್ಲ ದೇವರೆಲ್ಲ ಅಂಗ ಕೊಟ್ಟಂಥ ವ್ಯಕ್ತಿಗಳಿಗೆ ಇದೊಂದು ಮಾದರಿಯಾಗುವಂಥದ್ದು. ಹಾಗಾಗಿ ಇವತ್ತು ಅವರ ಚಿಂತನೆ ಇಷ್ಟೇ. ಗೊತ್ತಿದೆ, ಭಜನೆಯಲ್ಲಿ ಪರಿವರ್ತನೆ ಇದೆ, ಬದಲಾವಣೆ ಇದೆ. ಅದೇ ರೀತಿಯಲ್ಲಿ ನಮ್ಮ ಆಳ್ವಾಸ ಶಿಕ್ಷಣ ವಿವೇಕ್ ಅಲ್ವಾರ್ ಸರ್ ಆಗಲಿ, ಮೋಹನ್ ಅಲ್ವಾರ್ ಸರ್ ಒಂದು ಇವರ ಆತ್ಮೀಯರು, ಇವರಿಗೂ ಕೂಡ ಒಳ್ಳೆಯ ರೀತಿಯ ಸಪೋರ್ಟ್ ಮಾಡಿದಂಥ. ಯಾಕೆಂದರೆ ಆಳ್ವಾಸಿಯಿಂದ ಇವತ್ತು ಇವರಿಗೆ ಒಳ್ಳೆಯ ಒಂದು ಗೌರವ ಕೂಡ ಸಿಕ್ಕಿದೆ. ಒಂದು ಮೂಲೆಯಲ್ಲಿ ಯಾವುದಕ್ಕೂ ಪ್ರಯೋಜನ ಇಲ್ಲಂಥ ವ್ಯಕ್ತಿ ಅಂತ ಒಂದು ತಾಯಿ ಯೋಚನೆಯಲ್ಲಿ ಇದ್ದಂಥ ಸಮಯದಲ್ಲಿ ನಾನೊಂದು ಸಡನ್ಲಿಯಾಗಿ ಭಜನೆಗೆ ಕಲಿಸಿಕೊಡಿ ಬದಲಾವಣೆ ಆಗುತ್ತಾರೆ ನೋಡುವಂಥ. ಯಾಕಂದರೆ ದಿನಕ್ಕೆ ದಿನ ಬದಲಾವಣೆ ಆಗ್ತಾ ಇದೆ. ಸುಮಾರು 2 ವಾರ ನಿರಂತರವಾಗಿ ನಮ್ಮ ಜೊತೆ ತರಬೇತಿಯಲ್ಲೂ ಕೂಡ ಪಾಲ್ಗೊಳ್ತಿದ್ದಾರೆ. ಇದು ಖುಷಿ ಆಗ್ತಾಯಿದೆ. ಯಾಕೆಂದರೆ ಅವರದ್ದು ಆಸಕ್ತಿ ನಮಗಿಂತಲೂ ಜಾಸ್ತಿ ಇದೆ. ಈಗ ಕುಣಿಲಿಕ್ಕೆ ಬಿಟ್ಟರೆ ಕುಣಿತಾ ಇರ್ತಾರೆ, ಅಷ್ಟು ಖುಷಿ. ಯಾಕಂದರೆ ಇದೆಲ್ಲ ಮಾದರಿಗೆ ಆಗುವಂಥದ್ದು. ಅದನ್ನು ನೀವು ಗುರುತಿಸ್ತಾ ಇದ್ದೀರಿ. ಈಗ ನಮ್ಮ ಕುಡ್ಲದವರು ಇಂತಹ ಒಂದು ಸಾಧಕರನ್ನು ನೀವು ಗುರುತಿಸಿದ್ದೀರಿ. ಅದು ನಿಮಗೆ ಖಂಡಿತವಾಗಿ ಒಳ್ಳೆಯ ರೀತಿಯ ಅನುಗ್ರಹ ಈ ಮಾಧ್ಯಮಕ್ಕೂ ಎಲ್ಲ ಸದಸ್ಯರಿಗೂ ಖಂಡಿತವಾಗಿ ಇದ್ದೇ ಇರುತ್ತದೆ. ಥ್ಯಾಂಕ್ ಯು ಸರ್. ಅವರು ಹೇಳಿದ ಹಾಗೆ ನಿಜವಾಗಿಯೂ ಕೂಡ ಇದು ಒಂದು ಉತ್ತಮ ಸೇವೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಇಂತಹ ವಿಶೇಷಚೇತನ ಮಕ್ಕಳನ್ನು ಗುರುತಿಸಿ ಅವರಿಗೆ ಕೂಡ ಒಂದು ಪ್ರತಿಭೆ ಇದೆ ಅನ್ನೋದನ್ನು ಕೂಡ ಮನಗಂಡು ಅಂತಹ ಒಂದು ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಒಂದು ಭಜನಾ ಸೇವೆ ಮಾಡುವಂತಹ ಅವಕಾಶವನ್ನು ಅಥವಾ ಅವರ ಒಂದು ಪ್ರತಿಭೆಗೆ ಪ್ರೇರಣೆ ರೀತಿಯಲ್ಲಿ ಈ ರೀತಿಯ ಒಂದು ವೇದಿಕೆಯನ್ನು ಕಲ್ಪಿಸಿ ಕೊಡ್ತಾ ಇರುವಂತಹ ಗುರುಗಳಿದ್ರೆ ನಿಜವಾಗಿಯೂ ಕೂಡ ಯಾವುದೇ ರೀತಿಯ ಮಕ್ಕಳಿರಲಿ ಅವರು ಬೆಳೀಲಿಕ್ಕೆ ಸಾಧ್ಯ. ಅಂತಹ ಒಂದು ಸಾಲಿಗೆ ಒಂದು ಮಾದರಿಯಾಗಿ ನೀವು ಕೂಡ ನಿಲ್ತೀರಿ ಸರ್. ನಿಮ್ಮ ಹೋಲ್ ಟೀಮ್ಗೆ ತುಂಬ ವಂದನೆಗಳು. ಇಂತಹ ಮಕ್ಕಳಿಗೆ ಇನ್ನೂ ಉಜ್ವಲವಾದಂತಹ ಭವಿಷ್ಯ ಇರಲಿ. ಸೊ ಈ ಎಲ್ಲ ಮಕ್ಕಳ ಎಲ್ಲ ವ್ಯಕ್ತಿತ್ವಕ್ಕೆ ಅಥವಾ ಎಲ್ಲ ಒಳ್ಳೆತನಕ್ಕೆ ನಿಮ್ಮಂಥ ಗುರುಗಳ ಸಹಕಾರ ಇದೇ ರೀತಿ ನಿರಂತರವಾಗಿ ಸಾಗಲಿ ಅನ್ನುವಂಥ ಒಂದು ಶುಭ ದೋಸೆಗೆ ಕೂಡ ನಮ್ಮದು. ನಿಮ್ಮ ಹೋಲ್ ಟೀಮ್ಗೆ ಧನ್ಯವಾದಗಳು. ವಿಶ್ ಯು ಆಲ್ ದ ಬೆಸ್ಟ್.